ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಒಂದು ಆರೋಗ್ಯಕರವಾದ ದೋಸೆ ಮಾಡುವಂತಿದ್ದೇನೆ. ಅದಕ್ಕೆ ನೋಡಿ 2 ಕಪ್ಪು ರವೆ ತಗೊಂಡಿದ್ದೀನಿ. ನೋಡಿ 2 ಕಪ್ಪು ರವೆ ಇದು, ಮತ್ತು ಇದು 2 ಕಪ್ಪು ರವೆ. ಇದನ್ನು ನಾವು ಒಂದು 2-3 ಸಲ ಚೆನ್ನಾಗಿ ತೊಳೆದು ನೀರು ಹಾಕಿ ಒಂದು 20ರಿಂದ 25 ನಿಮಿಷ, ಅಂದರೆ ಒಂದು ಅರ್ಧ ಗಂಟೆ ಹೊತ್ತಲ್ಲಿ ನೆನೆಯಲಿಕ್ಕೆ ಬಿಡಬೇಕು. ಆಮೇಲೆ ಇದು ಗೋಧಿ ಹಿಟ್ಟು. ಇದನ್ನು ನೆನೆಯಲಿಕ್ಕೆ ಅಂತ ಹಿಡಿದು ಬೇಡ, ಮತ್ತು ನಾವು ಅದಕ್ಕೆ ಜೊತೆಗೆ ಸೇರಿಸ್ಕೊಂಡ್ರೆ ಆಯಿತು. ಹಾಗೆ ಇದು ರಾಗಿ ಹಿಟ್ಟು. ಆಮೇಲೆ ಇದು ತೆಂಗಿನ ತುರಿ. ನಾನಿಲ್ಲಿ ಕಟ್ ಮಾಡಿದಂಥ ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ. ಇದನ್ನು ನಾವು ಒಟ್ಟಿಗೆ ರುಬ್ಬಿಕೊಳ್ಬೇಕು. ಅಂದರೆ ಇದು ಈಗ ನೆನೆಬೇಕು. ಇದನ್ನು ತೊಳೆದು ತರ್ತೇನೆ. ನೋಡಿ, ಈಗ ಇದು ನೆನೀತು. ಇದನ್ನೀಗ ನಾವು ರುಬ್ಬಿಕೊಳ್ಬೇಕು. ರುಬ್ಬಿ ಆಗಾಗಲೇ ಮಾಡ್ಕೊಳ್ಬೋದು. ಅಂದರೆ ಒಂದು 3-4 ಗಂಟೆ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇದು ನಾವು ರುಬ್ಬಿಕೊಂಡು ಬರ್ತೇನೆ. ನೋಡಿ, ಈಗ ರವೆನ ರುಬ್ಬಿ ಆಯಿತು. ನಾವು ರವೆ ನೋಡಿ ತುಂಬ ಸಣ್ಣಾಗಿದೆ, ತುಂಬ ಸಣ್ಣ ಮಾಡ್ಕೊಂಡಿದ್ದೇನೆ. ಹಾಗೆ ರುಬ್ಬಿದಂಥ ತೆಂಗಿನಕಾಯನ್ನು ಕೂಡ ಇದಕ್ಕೆ ಸೇರಿಸ್ತೇನೆ. ಇದು ತುಂಬ ಆರೋಗ್ಯವಾಗಿ ಇರುವಂಥ ಒಂದು ತಿಂಡಿ ಅಂತ ಹೇಳ್ಬೋದು. ಹಾಗೆ ಇದಕ್ಕೆ ನಾವು ಈಗ ತೆಳ್ಳಗೆ ಉಂಟಲ್ಲ, ಈಗ ನೋಡಿ ತೆಳ್ಳಗೆ ಉಂಟು. ಹೀಗೆ ನಾವೀಗ ಆ ಹಿಟ್ಟನ್ನು ಹಾಕಿಕೊಳ್ಳೋಣ. ಈಗ 1 ಕಪ್ಪು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೇನೆ. ಹಾಗೆ ಇನ್ನೊಂದು ಕಪ್ಪು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೇನೆ. ಈಗ ಇದನ್ನು ಗಂಟಿಲ್ಲದಾಗಿ ಕಲಸ್ಕೊಳ್ಬೇಕು. ಇದು ಒಂದು 4 ಗಂಟೆಗಳ ಕಾಲ ಇಟ್ಟರೆ ಸಾಕು. ಯಾಕಂದರೆ ಇದಕ್ಕೆ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೇವಲ್ಲ, ಗೋಧಿ ಹಿಟ್ಟು ಹಾಕ್ಕೊಂಡ ಕಾರಣ ಬೇಗ ಹುಳಿ ಬರುತ್ತೆ. ಒಂದು 4 ಗಂಟೆ ಇಟ್ಕೊಂಡು ಆಮೇಲೆ ಸೋಡಾ ಪುಡಿ ಹಾಕುವವರು ಸೋಡಾ ಪುಡಿ, ಹಾಗೆ ಉಪ್ಪು ಎಲ್ಲ ಸೇರಿಸಿ 4 ಗಂಟೆ ಆದಮೇಲೆ ಚೆನ್ನಾಗಿ ಮಾಡ್ಕೊಳ್ಳೋಣ. ಅಂದರೆ ಇದಕ್ಕೆ ಕಣ್ಣ ಎಲ್ಲ ಜಾಸ್ತಿ ಬೀಳುವುದಿಲ್ಲ. ತುಂಬ ತೆಳ್ಳನೆ ಬಿಡಿಸ್ಕೊಂಡು ಮಾಡೋಣ. ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಈಗ ಸಾಕು. ಪಾತ್ರೆ ಸ್ವಲ್ಪ ದೊಡ್ಡದಿಟ್ಕೊಂಡಿದ್ದೀನಿ ನಾನು. ಸಣ್ಣದರಲ್ಲಿ ಕಲಸಲಿಕ್ಕೆ ಕಷ್ಟ ಆಗ್ತದೆ ಅಂತ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಎಷ್ಟು ದಪ್ಪ ಇದ್ದರೆ ಸಾಕು. ಈ ರೀತಿ ಸರಾಸರಿ ಬೀಳಬೇಕದು ಕರೆಕ್ಟಾಗಿ. ನೋಡಿ ಈ ರೀತಿ. ಮತ್ತು ಬೇಕಿದ್ದರೆ ಮಾಡುವಾಗ ಸೇರಿಸ್ಕೊಳ್ಳೋಣ. ದೋಸೆ ಮಾಡುವಾಗ ಉಪ್ಪು, ಸೋಡಾ ಪುಡಿ ಎಂತ ಬೇಕು ಅದು ಸೇರಿಸ್ಕೊಳ್ಬೋದು. ಹಾಗೆ ನೀರು ಕೂಡ ಬೇಕಿದ್ದರೆ ಸೇರಿಸ್ಕೊಳ್ಬೋದು. ಈಗ ನೋಡಿ ಈ ರೀತಿ ಬಂದಿದೆ. ನೋಡಿ ಈ ರೀತಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ಚೆನ್ನಾಗಿ ಕಲಸಿಕೊಳ್ಬೇಕು. ಈಗ ನಾವು ನೀರಂತ ಹಾಕೋದು ಬೇಡ, ಸಾಕು. ಹಂಚು ಕಾದಿದೆ. ಈಗ ದೋಸೆ ಹಾಕ್ಕೊಳ್ಳೋಣ.
ಸಣ್ಣ ಮಕ್ಕಳಿರುವವರು, ತರಕಾರಿ ಎಲ್ಲ ತಿನ್ನೋದಿಲ್ಲ ಅಂತಿರುವವರು ಇದಕ್ಕೆ ನಾವೀಗ ದೋಸೆ ಮಾಡ್ಕೊಳ್ತೇವಲ್ಲ, ಆಗನೇ ತರಕಾರಿ ಸಣ್ಣ ಕಟ್ ಮಾಡಿಕೊಂಡು ಹಾಗೆ ಕ್ಯಾರೆಟ್, ಸೊಪ್ಪು ಎಂತ ಬೇಕು ಕಟ್ ಮಾಡ್ಕೊಂಡು ಇದಕ್ಕೆ ನಾವು ಸೇರಿಸ್ಕೊಳ್ಬೋದು. ಹಿಟ್ಟಿಗೆನೂ ಸೇರಿಸ್ಕೊಳ್ಬೋದು, ಇಲ್ಲದಿದ್ದರೆ ಮೇಲೆ ಚೆಂದ ಕಾಣುವಾಗೆ ಹಾಕಿ ಕೊಟ್ಟರೆ ಮಕ್ಕಳು ತಿಂತಾರೆ. ಮೇಲೆ ಸೈಡ್ ಅಡಿ ಸೈಡ್ 2 ಸೈಡ್ ಕೂಡ ಮಗ್ಚಿ ಹಾಕಿ ನಾವು ಕಾಯಿಸ್ಕೊಳ್ಬೇಕಾಗ್ತದೆ. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ, ಹಾಗೆ ಆರೋಗ್ಯಕರವಾದ ದೋಸೆ. ನೋಡಿ ಸಣ್ಣದು ಮಾಡ್ಕೊಂಡಿದ್ದೇನೆ, ನೋಡಲಿಕ್ಕೆ ಚೆನ್ನಾಗಿರುತ್ತಂತ. 2 ಸೈಡ್ ಕಾಯಿಸ್ಕೊಳ್ಬೇಕು. ಎಲ್ಲದನ್ನ ಹೀಗೆ ಮಾಡ್ಕೊಳ್ತೇನೆ. ನೋಡಿ ಆರೋಗ್ಯಕರವಾದ ದೋಸೆ ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತೆಳುವು ಮಾಡಬೇಕು, ಅಂದರೆ ಕಣ್ಣ ಎಲ್ಲ ಜಾಸ್ತಿ ಬೀಳದಿದ್ದರೂ ಕೂಡ, ಬಿದ್ದಿದೆ ಸ್ವಲ್ಪ ಸ್ವಲ್ಪ, ಆದರೆ ಅಷ್ಟು ಕಣ್ಣ ಬೀಳದಿದ್ದರೂ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿದೆ. ತಿನ್ನಲಿಕ್ಕೆ ಎಲ್ಲ ತುಂಬ ಟೇಸ್ಟಿಯಾಗಿದೆ. ಹಾಗೆ ಅದಕ್ಕೆ ಕೆಂಪು ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಗಸಿ ತಗೊಂಡಿದ್ದೀನಿ. ನೋಡಿ, ಮಾಡಿ, ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಗ್ಸಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲವೋ ಅವರು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.